ಪೈಪೋಟಿಯಿಂದ ಬರುತ್ತಿದ್ದರು ಎಂಬ ನೆಪವೊಡ್ಡಿ ಪಡುಬಿದ್ರಿ ಪೊಲೀಸ್ ಸಿಬ್ಬಂದಿಯೋರ್ವರು 2 ಬಸ್ಗಳನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗಂಟೆಗಳ ಕಾಲ ನಿಲ್ಲಿಸಿ ಪ್ರಯಾಣಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಸಮಸ್ಯೆಯೊಡ್ಡಿದ್ದ ಘಟನೆ ಪಡುಬಿದ್ರಿ ಮುಖ್ಯ ಪೇಟೆಯಲ್ಲಿ ನಡೆದಿದೆ. ಪಡುಬಿದ್ರಿ ಪೊಲೀಸ್ ಠಾಣಾ ಹೆಡ್ ಕಾನ್ಸ್ಟೇಬಲ್ ಪ್ರಕಾಶ್ ಎಂಬ ಕಾನೂನು ಪಾಲಕರೇ ಕಾನೂನು ಮುರಿದು ವರ್ತಿಸಿದವರು. ಠಾಣೆಯಿಂದ ಏಕಾಏಕಿ ಮುಖ್ಯಪೇಟೆಗೆ ಆಗಮಿಸಿದ ಇವರು ಕುಂದಾಪುರಕ್ಕೆ ಹೋಗ್ತಾ ಇದ್ದ ಶ್ರೀ ದುರ್ಗಾಂಬ ಹಾಗೂ ಕಾರ್ಕಳಕ್ಕೆ ಹೋಗುತ್ತಿದ್ದ ವಿಶಾಲ್ ಎಂಬೆರಡು ಖಾಸಗಿ ಬಸ್ಗಳನ್ನು ತಡೆದು ನಿಲ್ಲಿಸಿ, ನೀವು ಪೈಪೋಟಿಯಿಂದ ಬಂದಿದ್ದೀರಿ, 1,000 ದಂಡ ನೀಡಿರಿ ಎಂದಾಗ ಬಸ್ನಲ್ಲಿ ಕಲೆಕ್ಷನ್ಸ್ ಆಗ್ತಾ ಇಲ್ಲ, ನಾವು ಎಲ್ಲಿಂದ ನೀಡಲಿ ಎಂದಾಗ ಎಗರಾಡಿದ ಪೊಲೀಸ್ ಸಿಬ್ಬಂದಿ ದಂಡ ಕಟ್ಟದಿದ್ದರೆ ಬಿಡೋಲ್ಲ ಎಂಬುದಾಗಿ ಸಮಸ್ಯೆ ಹುಟ್ಟು ಹಾಕತೊಡಗಿದ ಘಟನೆ ನಡೆಯಿತು. ಬಂದಲ್ಲಿ ಗಾಡಿ ನಿಲ್ಲಿಸಿ ಸ್ಟಾಪ್ ಕೊಟ್ಟು ಜನ ಪಿಕಪ್ ಮಾಡಿ ಬರುವಾಗ ಪೊಲೀಸರು ಅಡ್ಡ ಇಟ್ಟಿದ್ದಾರೆ. ಗಾಡಿ ಗಾಡಿ ನಿಲ್ಲಿಸಿ ನೀವು ಕೆಳಗೆ ಬಂತ ಹೇಳಿದ್ರು. ಎಂತ ಕೇಳಿದಾಗ ಓವರ್ಟೇಕ್ ಮಾಡಿದ್ರಿ, ನೀವು ಗಾಡಿ ಓವರ್ ಸ್ಪೀಡ್ ಅಂತ ಹೇಳ್ತಾರೆ. ಯಾಕಂದ್ರೆ ಓವರ್ ಸ್ಪೀಡ್ ಅವರಿಗೆ ನಮಗೆ ಯಾವುದಕ್ಕೆ ಲಗವಿಲ್ಲ, ನಾವು ನಮ್ಮಷ್ಟಿಗೆ ಬಂದಿದ್ದೀವಿ, ಅವರು ಅವರಷ್ಟಿಗೆ ಬಂದಿದ್ದಾರೆ. ಅವರು ಇಲ್ಲಿ 4,000 ಮಾಡ್ತಿದ್ದಾರೆ ಅಷ್ಟೇ. ಈಗ 1,000 ಫೈನ್ 1,000 ಕೊಡಿ, ಪಬ್ಲಿಕ್ ಎಲ್ಲ ಕೇಳುವಾಗ ನೀವು ಹೋಗಿ ಅಂತ ಹೇಳಿದ್ರು. ಮತ್ತೆ ಹೇಳಿದ್ರ ಮೇಲೆ ನೀವು ಸ್ಟೇಷನ್ ಬನ್ನಿ 1,000 ಕಟ್ಟಿ ಅಂತ ಹೇಳ್ತಿದ್ದಾರೆ. 1,000 ಕಟ್ಟಿದ್ರೆ ಮುಗಿತೀವಿ. ನಾವು ಬಿಡ್ತೇವೆ, 1,000 ಫೈನ್ ಕಟ್ಟಿ ನಾವು ಬಿಡ್ತೇವೆ ಗಾಡಿ ಆಗಲ್ತೆ ಹೇಳ್ತೇವೆ. ವಿಷಯ ಏನಿಲ್ಲ, ಅದು ಕಾರ್ಕಳ ಗಾಡಿ, ಇದು ಕುಂದಾಪುರ ಗಾಡಿ. ಅದು ಇವರಿಗೆ ಕಲೆಕ್ಷನ್ ಇಲ್ಲ, ಓವರ್ ಸ್ಪೀಡ್ ಇಲ್ಲ, ಏನಿಲ್ಲ. ನಾವು ಮಂಗಳೂರಿಂದ ಬಂದ ಪ್ಯಾಸೆಂಜರ್. ಪಬ್ಲಿಕ್ ಫುಲ್ ಒಂದೊಂದು ಏನು ಅಲ್ಪನು ವ್ಯವಸ್ಥೆ ಮಾಡ್ಕೊಡುತ್ತೆ. ಪ್ಯಾಸೆಂಜರಾ? ನನ್ನ ಪ್ಯಾಸೆಂಜರ್.